ಇಂದು ಮಧ್ಯಾಹ್ನ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್, ಓಷನ್ ಪರ್ಲ್. ನಮಸ್ಕಾರ. ಇಂದು ಮಧ್ಯಾಹ್ನ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದಂತಹ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಹೆಲ್ತ್ ಬುಲೆಟಿನ್ ಬಹಿರಂಗಗೊಂಡಿದೆ. ಕರಾವಳಿಯ 2 ಜಿಲ್ಲೆಗಳಿಗೆ ಮತ್ತೆ ಈ ಒಂದು ಬುಲೆಟಿನ್ ನಲ್ಲಿ ಆಘಾತ ಎದುರಾಗಿದೆ. ರಾಜ್ಯದಲ್ಲಿ ಒಟ್ಟು ಕೊರೋನಾ ಸೋಂಕಿತರ ಸಂಖ್ಯೆ 2405ಕ್ಕೆ ಏರಿಕೆಯಾಗಿದೆ ಎನ್ನುವಂತಹ ಆಘಾತಕಾರಿ ಮಾಹಿತಿಯನ್ನ ನಾವು ನೋಡ್ತಾ ಇದ್ದೇವೆ. ಕರ್ನಾಟಕದಲ್ಲಿ ಇವತ್ತು ಬೆಳಗ್ಗಿನ ವೇಳೆ ಅಂದ್ರೆ ಇದೀಗ 12 ಗಂಟೆ ಸುಮಾರಿಗೆ ರಿಲೀಸ್ ಆಗಿರುವಂತಹ ಹೆಲ್ತ್ ಬುಲೆಟಿನ್ ನಲ್ಲಿ 122 ಹೊಸ ಪಾಸಿಟಿವ್ ಪ್ರಕರಣಗಳು ಬೆಳಕಿಗೆ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ 11 ಪ್ರಕರಣಗಳು ರಿಪೋರ್ಟ್ ಆಗಿದೆ. ಪಕ್ಕದ ಜಿಲ್ಲೆ ಉಡುಪಿಯಲ್ಲೂ ಕೂಡ 9 ಹೊಸ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಕರ್ನಾಟಕದಲ್ಲಿ ಇವತ್ತು ಹೊಸದಾಗಿ 122 ಪ್ರಕರಣಗಳು ಕಂಡು ಬಂದಿದೆ. ಈ ಮೂಲಕ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಒಟ್ಟು ಸಂಖ್ಯೆ 2405ಕ್ಕೆ ಏರಿಕೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ 11 ಮಂದಿಗೆ ಸೋಂಕು ತಗುಲಿದೆ. ಉಡುಪಿಯಲ್ಲೂ ಕೂಡ 9 ಮಂದಿಗೆ ಮಹಾಮಾರಿ ಕೊರೋನಾ ಅಟ್ಯಾಕ್ ಆಗಿದೆ. ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ 16 ಹೊಸ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದೆ. ಹಾಸನ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ 14 ಮಂದಿ ಈಗ ಹೊಸದಾಗಿ ಕಿಲ್ಲರ್ ಕೊರೋನಾ ಅಟ್ಯಾಕ್ಗೆ ತುತ್ತಾಗಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ 28 ಮಂದಿಯಲ್ಲಿ ಹೊಸದಾಗಿ ಕೇಸ್ಗಳು ಪತ್ತೆಯಾಗಿದೆ. ಬೀದರ್ನಲ್ಲಿ 13 ಮಂದಿ ಇದೀಗ ಸೋಂಕಿಗೆ ತುತ್ತಾಗಿದ್ದಾರೆ ಎನ್ನುವಂತಹ ವಿಚಾರವನ್ನ ಹೆಲ್ತ್ ಬುಲೆಟಿನ್ ಬಹಿರಂಗಪಡಿಸಿದೆ. ರಾಯಚೂರಿನಲ್ಲಿ 5 ಪಾಸಿಟಿವ್ ಪ್ರಕರಣಗಳು ಇದೀಗ ಪತ್ತೆಯಾಗಿದೆ. ಚಿಕ್ಕಮಗಳೂರಿನಲ್ಲಿ 3, ಬೆಂಗಳೂರಿನಲ್ಲಿ 6 ಹೊಸ ಕೇಸ್ಗಳು ರಿಪೋರ್ಟ್ ಆಗಿದೆ. ಇನ್ನು ತುಮಕೂರಿನಲ್ಲಿ 1, ಬಳ್ಳಾರಿಯಲ್ಲಿ 1, ಮಂಡ್ಯದಲ್ಲಿ 1 ಕೇಸ್ ಪತ್ತೆಯಾಗಿದೆ. ಇನ್ನು ಉತ್ತರ ಕನ್ನಡ ಮತ್ತು ಬೆಳಗಾವಿಯಲ್ಲಿ ತಲಾ 4 ಪಾಸಿಟಿವ್ ಕೇಸ್ಗಳು ಹೊಸದಾಗಿ ರಿಪೋರ್ಟ್ ಆಗಿದೆ. ಇನ್ನು ವಿಜಯಪುರಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯಪುರದಲ್ಲಿ 1 ಕೇಸ್ ಹೊಸದಾಗಿ ಈಗ ಪತ್ತೆಯಾಗಿದೆ ಎನ್ನುವಂತಹ ವಿಚಾರವನ್ನ ನಾವು ಗಮನಿಸಬಹುದು. ಇದೆಲ್ಲ ರಾಜ್ಯದ ಇತರ ಜಿಲ್ಲೆಗಳ ವಿಚಾರವಾದರೆ ಅವಿಭಜಿತ ಕರಾವಳಿಗೂ ಕೂಡ ಕೊರೋನಾ ಆಘಾತ ಇವತ್ತು ಮತ್ತೆ ಎದುರಾಗಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಬೈನಿಂದ ಬಂದವರ ಪೈಕಿ 11 ಮಂದಿಗೆ ಸೋಂಕು ದೃಢಪಟ್ಟಿದೆ. 3 ವರ್ಷದ ಮಗು ಕೂಡ ಈ ಒಂದು ಸೋಂಕಿತರ ಪಟ್ಟಿಯಲ್ಲಿ ಇದೆ ಎನ್ನುವಂತಹ ಒಂದು ನೋವಿನ ವಿಚಾರವನ್ನ ನಾವು ಹೇಳಲೇಬೇಕು. 3 ವರ್ಷದ ಮಗು ಸೇರಿದಂತೆ 11 ಮಂದಿಗೆ ಈಗ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಎಲ್ಲರೂ ಕೂಡ ಮಹಾರಾಷ್ಟ್ರದಿಂದ ಬಂದವರು. ಮಹಾರಾಷ್ಟ್ರದಿಂದ ಬಂದು ಇಲ್ಲಿ ಜಿಲ್ಲಾಡಳಿತ ನಿಗದಿಪಡಿಸಿದಂತಹ ಕ್ವಾರಂಟೈನ್ ವ್ಯವಸ್ಥೆಗೆ ಎಲ್ಲರೂ ಕೂಡ ಒಳಪಟ್ಟಿದ್ರು. ಇನ್ನೊಂದು ಗಮನಿಸಬೇಕಾಗಿರುವಂತಹ ವಿಚಾರ ಅಂತ ಹೇಳಿದ್ರೆ ಸೋಂಕಿತರ ಪೈಕಿ ಒಬ್ಬರು ಗುಜರಾತ್ ನಿಂದ ಬಂದಿದ್ರು. ಅಂದ್ರೆ ಯಾರು ಕೂಡ ನೇರವಾಗಿ ಇಲ್ಲಿನ ಸ್ಥಳೀಯ ನಿವಾಸಿಗಳ ಜೊತೆಗೆ ಸಂಪರ್ಕಕ್ಕೆ ಬಂದಿರಲಿಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲರನ್ನೂ ಕೂಡ ಬಂದ ಸಂದರ್ಭದಲ್ಲೇ ಕ್ವಾರಂಟೈನ್ ಮಾಡಲಾಗಿತ್ತು. ಹೀಗಾಗಿ ಹೆಚ್ಚಿನ ಅಪಾಯ ಎಲ್ಲವೂ ಕೂಡ ಯಾವುದು ಇಲ್ಲ ಅನ್ನುವಂಥದ್ದನ್ನ ಕೂಡ ನಾವು ಇಲ್ಲಿ ಹೇಳಲೇಬೇಕು. ಇನ್ನು ಸ್ವಾಬ್ ಟೆಸ್ಟ್ ವರದಿಯಲ್ಲಿ ಸೋಂಕು ಪತ್ತೆಯಾದ ಬೆನ್ನಲ್ಲೇ ಇದೀಗ ಎಲ್ಲರನ್ನೂ ಕೂಡ ಕೋವಿಡ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಅಲ್ಲಿ ಅವರಿಗೆ ಚಿಕಿತ್ಸೆಗಳನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಜಿಲ್ಲಾಡಳಿತದ ಪ್ರಯತ್ನಗಳು ಮುಂದುವರಿದಿದೆ ಅನ್ನುವಂಥದ್ದನ್ನ ಗಮನಿಸಬಹುದು. ಇನ್ನು ಅದೇ ರೀತಿ ಉಡುಪಿ ಜಿಲ್ಲೆಗೂ ಸಂಬಂಧಪಟ್ಟ ಹಾಗೆ ಈಗ ಉಡುಪಿಯಲ್ಲೂ ಕೂಡ 9 ಮಂದಿಗೆ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ. ಅಲ್ಲೂ ಕೂಡ ಎಲ್ಲರೂ ಬಂದಿರುವಂತದ್ದು ಮಹಾರಾಷ್ಟ್ರದಿಂದ ಬಂದು ಕ್ವಾರಂಟೈನ್ಗೆ ಒಳಪಟ್ಟಿದ್ದಂತಹ ಮಂದಿಯಲ್ಲಿ ಈಗ ಸೋಂಕು ದೃಢಪಟ್ಟಿದೆ.
ಈ ಮೂಲಕ ಉಡುಪಿ ಜಿಲ್ಲೆಯಲ್ಲಿ ಕೋವಿಡ್-19 ಸೋಂಕಿತರ ಸಂಖ್ಯೆ 120ಕ್ಕೆ ಏರಿಕೆಯಾಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಉಲ್ಲೇಖ ಮಾಡಲೇಬೇಕು. ಈ ಪೈಕಿ ಅಂದ್ರೆ 9 ಮಂದಿ ಯಾರಿಗೆ ತುತ್ತಾಗಿದ್ದಾರೋ ಅವರಲ್ಲಿ 6 ಮಂದಿ ಪುರುಷರಿದ್ದಾರೆ, 2 ಮಹಿಳೆಯರು ಮತ್ತು 1 ಮಗು ಇದೆ. ಮಹಾರಾಷ್ಟ್ರದಿಂದ ಬಂದಿರುವಂತಹ ಒಂದು ಹಿನ್ನೆಲೆಯನ್ನ ಹೊಂದಿರುವ 9 ವರ್ಷದ ಮಗು ಇಲ್ಲಿ ಸೋಂಕಿಗೆ ತುತ್ತಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ 11 ವರ್ಷದ ಒಂದು ಮಗು ಸೋಂಕಿಗೆ ತುತ್ತಾಗಿದೆ. ಅದೇ ರೀತಿ ಉಡುಪಿ ಜಿಲ್ಲೆಯಲ್ಲೂ ಕೂಡ 9 ವರ್ಷದ ಗಂಡು ಮಗು ಸೋಂಕಿಗೆ ತುತ್ತಾಗಿದೆ ಎನ್ನುವಂತಹ ವಿಚಾರವನ್ನ ಹೆಲ್ತ್ ಬುಲೆಟಿನ್ ನಮಗೆ ತಿಳಿಸ್ತಾ ಇದೆ. ಇನ್ನು ಎಲ್ಲರೂ ಕೂಡ ಕ್ವಾರಂಟೈನ್ ಸೆಂಟರ್ ನಲ್ಲೇ ಇದ್ದವರು, ಹೀಗಾಗಿ ಉಳಿದ ಜನರು ಅಥವಾ ಜಿಲ್ಲೆಯ ನಿವಾಸಿಗಳು ಆತಂಕ ಪಡುವಂತಹ ಅಗತ್ಯ ಇಲ್ಲ. ಅವರು ಇತರರ ಸಂಪರ್ಕಕ್ಕೆ ಬಂದಿರುವಂತಹ ಸಾಧ್ಯತೆಗಳು ತೀರಾ ಕಡಿಮೆ. ಹೀಗಾಗಿ ಯಾರು ಕೂಡ ಆತಂಕವನ್ನ ಪಡಬೇಡಿ ಎನ್ನುವಂತಹ ಒಂದು ಅಭಯವನ್ನ ಇಲ್ಲಿ ಎರಡೂ ಜಿಲ್ಲಾಡಳಿತಗಳು ಕೊಟ್ಟಿದೆ ಅನ್ನುವಂಥದ್ದನ್ನ ಕೂಡ ನಾವು ಗಮನಿಸಬಹುದು. ಇನ್ನು ಬಾವಿಗೆ ಬಿದ್ದಿದ್ದ ಕರುವನ್ನ ರಕ್ಷಣೆ ಮಾಡೋದಿಕ್ಕೆ ಅಂತ ಬಾವಿಗೆ ಇಳಿದ 2 ಸಹೋದರರು ಉಸಿರುಗಟ್ಟಿ ಬಾವಿಯಲ್ಲೇ ಮೃತಪಟ್ಟ ದಾರುಣ ಘಟನೆ ಇವತ್ತು ಬೆಳಗ್ಗೆ ಪೈವಳಿಕೆ ಸಮೀಪದ ಸುಬ್ಬಯ್ಯ ಕಟ್ಟೆ ಎಂಬಲ್ಲಿ ನಡೆದಿದೆ. ಸುಬ್ಬಯ್ಯ ಕಟ್ಟೆ ನಿವಾಸಿಗಳಾದಂತಹ ನಾರಾಯಣ ಮತ್ತು ಅವರ ಸಹೋದರ ಶಂಕರ ಎನ್ನುವಂತವರು ಮೃತಪಟ್ಟ ದುರ್ದೈವಿಗಳು. 50 ವರ್ಷ ಪ್ರಾಯದ ವ್ಯಕ್ತಿ ನಾರಾಯಣ ಮತ್ತು 40 ವರ್ಷ ಪ್ರಾಯದ ವ್ಯಕ್ತಿ ಅವರ ಸಹೋದರ ಶಂಕರ ಎನ್ನುವಂತವರು ಬಾವಿಗೆ ಬಿದ್ದಿದ್ದಂತಹ ಕರುವನ್ನ ಮೇಲೆತ್ತೋದಿಕ್ಕೆ ಅಂತ ಬಾವಿಗೆ ಇಳಿದಿದ್ರು. ತಮ್ಮ ಮನೆಯ ಹಿತ್ತಲಿನ ಆವರಣ ಇಲ್ಲದ ಬಾವಿಗೆ ಬಿದ್ದಿದ್ದಂತಹ ಕರುವನ್ನ ಮೇಲಕ್ಕೆ ಎತ್ತೋದಿಕ್ಕೆ ಯತ್ನಿಸ್ತಾ ಇದ್ದಂತಹ ವೇಳೆ ಈ ಒಂದು ದಾರುಣ ದುರಂತ ಸಂಭವಿಸಿದೆ. ಕರುವನ್ನ ಮೇಲಕ್ಕೆ ಎತ್ತೋದಿಕ್ಕೆ ಶಂಕರ ಅವರು ಹಗ್ಗದ ಸಹಾಯದಿಂದ ಬಾವಿಗೆ ಇಳಿದಿದ್ರು. ಈ ವೇಳೆ ಬಾವಿಯಲ್ಲಿ ಉಸಿರಾಟ ಸಂಬಂಧಿ ಸಮಸ್ಯೆ ಅವರಿಗೆ ಕಾಣಿಸಿಕೊಂಡಿತ್ತು. ಅಂದ್ರೆ ಆಕ್ಸಿಜನ್ ಲೆವೆಲ್ ಕಡಿಮೆ ಇರೋದ್ರಿಂದ ಅವರು ಉಸಿರಾಟದ ಸಮಸ್ಯೆಗೆ ಒಳಗಾದ್ರು. ಇದನ್ನ ಕಂಡಂತಹ ಅವರ ಸಹೋದರ ನಾರಾಯಣ ಅವರು ಕೂಡಲೇ ಶಂಕರ ಅವರನ್ನ ರಕ್ಷಣೆ ಮಾಡುವುದಕ್ಕೆ ಅನ್ನುವಂತ ಉದ್ದೇಶದಿಂದ ತಕ್ಷಣ ಬಾವಿಗೆ ಇಳಿದ್ರು. ಆದರೆ ಅವರು ಕೂಡ ಉಸಿರಾಟ ಸಂಬಂಧಿ ಸಮಸ್ಯೆಗೆ ಸಿಲುಕಿ ಬಾವಿಯಲ್ಲೇ ಕುಸಿದು ಬಿದ್ರು, ಪ್ರಜ್ಞೆಯನ್ನ ತಪ್ಪಿದ್ರು. ಈ ಸಂದರ್ಭದಲ್ಲಿ ಬೊಬ್ಬೆಯನ್ನ ಕೇಳಿ ಧಾವಿಸಿ ಬಂದಂತಹ ಸ್ಥಳೀಯರು ಇವರಿಬ್ಬರನ್ನು ಕೂಡ ರಕ್ಷಣೆ ಮಾಡೋದಕ್ಕೆ ಪ್ರಯತ್ನಗಳನ್ನ ಮಾಡಿದ್ರು. ಆದ್ರೂ ಕೂಡ ಸಾಧ್ಯವಾಗಲಿಲ್ಲ. ಬಳಿಕ ಉಪ್ಪಳದಿಂದ ಆಗಮಿಸಿದಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿ ಅವರಿಬ್ಬರನ್ನು ಕೂಡ ಮೇಲಕ್ಕೆ ಎತ್ತಿದ್ರು ಕೂಡ ಅಷ್ಟರಲ್ಲಿ ಅವರಿಬ್ಬರು ಕೂಡ ಆಮ್ಲಜನಕದ ಕೊರತೆಯಿಂದಾಗಿ ಪ್ರಾಣವನ್ನ ಕಳೆದುಕೊಂಡಿದ್ರು. ಇನ್ನು ಬಾವಿಗೆ ಬಿದ್ದಿದ್ದಂತಹ ಕರು ಬದುಕಿದ್ದು ಅದನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ಸುರಕ್ಷಿತವಾಗಿ ಮೇಲಕ್ಕೆ ಎತ್ತಿದ್ದಾರೆ. ಇನ್ನು ಮೃತಪಟ್ಟಿರುವಂತಹ 2 ಸಹೋದರರು ಕೂಡ ಕೂಲಿ ಕಾರ್ಮಿಕರಾಗಿ ಇದ್ರು ಅನ್ನುವಂತಹ ಮಾಹಿತಿಗಳು ಕೂಡ ತಿಳಿದು ಬಂದಿದೆ. ಪಿಕಪ್ ವಾಹನವೊಂದು ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿ ಸರಣಿ ಅಪಘಾತ ಸಂಭವಿಸಿದಂತಹ ಘಟನೆ ಪಡುಬಿದ್ರಿಯ ಮೂಳೂರು ಸರ್ವೇಶ್ವರ ಬಬ್ಬರಿಯ ಕೊಡಮಣಿತಾಯ ದೇವಸ್ಥಾನದ ಮುಂಭಾಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ. ಶಿವಮೊಗ್ಗದಿಂದ ಮಂಗಳೂರು ಕಡೆಗೆ ಬಾಳೆಹಣ್ಣನ್ನ ಸಾಗಾಟ ಮಾಡ್ತಾ ಇದ್ದಂತಹ ಪಿಕಪ್ ಹೆದ್ದಾರಿಯಲ್ಲಿ ಏಕಾಏಕಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಯಿತು. ಇದೇ ವೇಳೆ ಹಿಂಬದಿಯಿಂದ ಬರ್ತಾ ಇದ್ದಂತಹ ಮೀನು ಸಾಗಾಟದ ವಾಹನ ಅಂದ್ರೆ ಕಿನ್ನಿಗೋಳಿ ಕಡೆಗೆ ಮೀನನ್ನ ಸಾಗಾಟ ಮಾಡ್ತಾ ಇದ್ದಂತಹ ವಾಹನ ಕೂಡ ಡಿಕ್ಕಿ ಹೊಡೆದಿದೆ. ಈ ಸಂದರ್ಭದಲ್ಲಿ ಸರಣಿ ಅಪಘಾತ ಸಂಭವಿಸಿದೆ. ಘಟನೆಯಲ್ಲಿ ಬಾಳೆಹಣ್ಣು
ಸಾಗಾಟ ಮಾಡುವಂತಹ ವಾಹನ ಏನಿತ್ತು ಅದರ ಚಾಲಕ ಅಲ್ಪ ಸ್ವಲ್ಪ ಗಾಯಗಳೊಂದಿಗೆ ಅಪಾಯದಿಂದ ಪಾರಾಗಿದ್ದಾನೆ. ಇನ್ನು ಸ್ಥಳಕ್ಕೆ ಕಾಪು ಠಾಣೆಯ ಪೊಲೀಸರು ಆಗಮಿಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಘಟನೆಯಿಂದಾಗಿ ಕೆಲ ಕಾಲ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು ಎನ್ನುವಂತಹ ಮಾಹಿತಿ ಕೂಡ ತಿಳಿದು ಬಂದಿದೆ. ಇನ್ನು ಮಾಸ್ಕ್ ಧರಿಸದೆ ಬಂದಂತಹ ಗ್ರಾಹಕರೊಬ್ಬನನ್ನ ಪ್ರಶ್ನೆ ಮಾಡಿದಂತಹ ವಿಚಾರದಲ್ಲಿ ಪುತ್ತೂರು ನಗರದ ದರ್ಬಿಯಲ್ಲಿರುವಂತಹ ಖಾಸಗಿ ಸೂಪರ್ ಮಾರ್ಕೆಟ್ನ ಸಿಬ್ಬಂದಿ ಮತ್ತು ಗ್ರಾಹಕನ ಮಧ್ಯೆ ಮಾತಿನ ಚಕಮಕಿ ಹಲ್ಲೆ ನಡೆದಿದೆ ಎನ್ನುವಂತಹ ವಿಚಾರ ಇದೀಗ ಬಹಿರಂಗಗೊಳ್ತಾ ಇದೆ. ಈ ಒಂದು ಗಲಾಟೆ ಏನು ನಡೆದಿದೆ ಅದರ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಯುವಕನೊಬ್ಬ ಮಾಸ್ಕ್ ಅನ್ನ ಧರಿಸದೆ ಈ ಒಂದು ಸೂಪರ್ ಮಾರ್ಕೆಟ್ ಅನ್ನ ಪ್ರವೇಶ ಮಾಡೋದಿಕ್ಕೆ ಪ್ರಯತ್ನವನ್ನ ಮಾಡಿದ್ದಾನೆ ಎನ್ನಲಾಗಿದ್ದು, ಈ ಸಂದರ್ಭ ಸಂಸ್ಥೆಯ ಸಿಬ್ಬಂದಿ ಆಕ್ಷೇಪಣೆಯನ್ನ ಮಾಡಿದ್ದಾರೆ. ಈ ವೇಳೆ ಯುವಕ ಮತ್ತು ಸಿಬ್ಬಂದಿಯ ನಡುವೆ ಮಾತಿನ ಚಕಮಕಿ ನಡೆದು ಪರಸ್ಪರ ಕೈ ಮಿಲಾಯಿಸುವಂತಹ ಹಂತಕ್ಕೂ ಕೂಡ ಹೋಗಿದೆ. ಇದೇ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸರು ಯುವಕನನ್ನ ಠಾಣೆಗೆ ಕರೆದಿದ್ದಾರೆ. ಬಳಿಕ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಸಮಕ್ಷಮದಲ್ಲಿ ಸಂಸ್ಥೆ ಮತ್ತು ಯುವಕನ ಕಡೆಯವರ ನಡುವೆ ಮಾತುಕತೆ ನಡೆದು ಪ್ರಕರಣವನ್ನ ರಾಜಿಯಲ್ಲಿ ಇತ್ಯರ್ಥಪಡಿಸಲಾಗಿತ್ತು. ಆದರೆ ಇದೀಗ ಈ ಘಟನೆಯ ವಿಡಿಯೋ ವೈರಲ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳುವುದಕ್ಕೆ ಕೂಡ ಮುಂದಾಗಿದ್ದಾರೆ ಎನ್ನುವಂತಹ ಮಾಹಿತಿಗಳು ತಿಳಿದು ಬರ್ತಾ ಇದೆ. ಏನೋ ಘಟನೆ ಏನಾಯ್ತು ಹೇಗಾಯ್ತು ಅನ್ನುವಂತಹ ವಿಚಾರವನ್ನ ಗಮನಿಸಿದ್ರೆ ವ್ಯಕ್ತಿಯೊಬ್ಬ ತನ್ನ ಚಿಕ್ಕಮ್ಮನ ಜೊತೆಗೆ ಸೂಪರ್ ಮಾರ್ಕೆಟ್ಗೆ ಆಗಮಿಸಿದ್ದ. ಈ ಸಂದರ್ಭದಲ್ಲಿ ಮಾಸ್ಕ್ ಅನ್ನ ಧರಿಸದೆ ಮಳಿಗೆಗೆ ಪ್ರವೇಶ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಆ ಸಂದರ್ಭದಲ್ಲಿ ಆತನನ್ನ ಸಿಬ್ಬಂದಿ ತಡೆಯದೆ ಒಳಗೆ ಬಿಟ್ಟಿದ್ರು. ಆ ಬಳಿಕ ಬಿಲ್ ಪಾವತಿ ಮಾಡುವಂತ ಸಂದರ್ಭದಲ್ಲಿ ಫೋನ್ ಮಾಡೋದಿಕ್ಕೆ ಅಂತ ಮೊಬೈಲ್ ಫೋನ್ಗಾಗಿ ಯುವಕ ಮಳಿಗೆಯ ಹೊರಗೆ ಬಂದು ತನ್ನ ದ್ವಿಚಕ್ರ ವಾಹನದ ಬಳಿಗೆ ಹೋಗಿದ್ದ. ಅಲ್ಲಿಂದ ವಾಪಸ್ ಮಳಿಗೆಗೆ ಹೋಗುವಂತ ಸಂದರ್ಭದಲ್ಲಿ ಸಿಬ್ಬಂದಿ ತಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ವಿಚಾರವಾಗಿ ಸಿಬ್ಬಂದಿ ಮತ್ತು ಯುವಕನ ನಡುವೆ ಮಾತಿನ ಚಕಮಕಿ ನಡೆದಿದೆ. ಅದು ಬಳಿಕ ತಾರಕಕ್ಕೆ ಏರಿ ಪರಸ್ಪರ ಹಲ್ಲೆಗೆ ಕಾರಣವಾಗಿದೆ ಎನ್ನುವಂತಹ ವಿಚಾರಗಳು ತಿಳಿದು ಬಂದಿದೆ. ಪೊಲೀಸ್ ಕರೀರಿ. ವಿಡಿಯೋ ನಾವು ಪೊಲೀಸ್ ಕರೀರಿ. ವಿಡಿಯೋ ನಾವು ಪೊಲೀಸ್ ಕರೀರಿ. ವಿಡಿಯೋ ನಾವು ಪೊಲೀಸ್ ಕರೀರಿ. ವಿಡಿಯೋ ನಾವು
ಪೊಲೀಸ್ ಕರೀರಿ. ಇನ್ನು ಜೂನ್ 1ರಿಂದ ರಾಜ್ಯದಲ್ಲಿ ದೇವಸ್ಥಾನಗಳನ್ನು ತೆರೆಯುವಂತಹ ರಾಜ್ಯ ಸರ್ಕಾರದ ನಿರ್ಧಾರ ಏಕಪಕ್ಷೀಯ ಅಂತ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಆರೋಪವನ್ನ ಮಾಡಿದೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಅಧ್ಯಕ್ಷ KS ಮಸೂದ್ ಅವರು ದೇವಸ್ಥಾನ ತೆರೆಯುವ ಬಗ್ಗೆ ಸರ್ಕಾರದ ಈ ಒಂದು ನಿರ್ಧಾರ ಸರಿಯಲ್ಲ, ಕೇವಲ ದೇವಸ್ಥಾನ ಯಾಕೆ, ಮಸೀದಿ ಚರ್ಚ್ಗೂ ಕೂಡ ಅವಕಾಶವನ್ನ ಕೊಡಿ ಎನ್ನುವಂತಹ ಆಗ್ರಹವನ್ನ ಮಾಡಿದ್ದಾರೆ. ಎಲ್ಲಾ ಧರ್ಮದ ಪ್ರಾರ್ಥನಾ ಕೇಂದ್ರಗಳಿಗೆ ಅವಕಾಶವನ್ನ ಕೊಡಿ. ನಾವು ರಂಜಾನ್ ಸಂದರ್ಭದಲ್ಲಿ ಮಸೀದಿಗೆ ಹೋಗದೆ ಮನೆಯಲ್ಲೇ ಇದ್ದೆವು. ಈಗ ಒಂದು ಧರ್ಮದ ಪ್ರಾರ್ಥನಾ ಕೇಂದ್ರಕ್ಕೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು ತಪ್ಪು. ಇಂತಹ ಒಂದು ಸೂಕ್ಷ್ಮ ವಿಚಾರದಲ್ಲಿ ರಾಜಕೀಯವನ್ನ ಮಾಡದೆ ಎಲ್ಲರಿಗೂ ಕೂಡ ಅವಕಾಶವನ್ನ ಕೊಡಬೇಕು, ಎಲ್ಲಾ ಧಾರ್ಮಿಕ ಕೇಂದ್ರಗಳನ್ನ ತೆರೆಯೋದಕ್ಕೆ ಅವಕಾಶಗಳನ್ನ ನೀಡಬೇಕು ಎನ್ನುವಂತಹ ಆಗ್ರಹವನ್ನ ಮಸೂದ್ ಅವರು ಮಾಡಿದ್ದಾರೆ. ಹಿಂದೂ ಆಗಲಿ, ಮುಸ್ಲಿಮ್ಸ್ ಆಗಲಿ, ಚರ್ಚ್ ಆಗಲಿ, ಸಿಖ್ ಆಗಲಿ, ಯಾರೂ ಆಗಲಿ, ಎಲ್ಲರೂ ಈ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟ ಈ ಭಾರತ ದೇಶ. ಇಂಥ ಸಮಯದಲ್ಲಿ ಆಘಾತಕಾರಿಯಾದಂಥ ಒಂದು ಆದೇಶವನ್ನು ನಮ್ಮ ಸರ್ಕಾರ ಹೊರಡಿದೆ ಎಂದು ನಮಗೆ ಮಹಾ ತಪ್ಪು. ಆಘಾತ ಹೇಳಿದರೆ ಒಬ್ಬರಿಗೆ ಬಿಟ್ಟು ಬೆತ್ತೆಲ್ಲರಿಗೆ ಕೊಂದಂಥ ಏನು ಈ ಬಾಂಬಲ್ಲ ಎಂಥ ಕೊಟ್ಟು ಅದನ್ನು ಕೊಟ್ಟು ಮಾಡಿದ್ದಾರೆ. ಇದು ಮಾಡಿ ಹೌದೆಂದಾದರೆ ಬಹಳ ತಪ್ಪು, ಬಹಳ ಅನ್ಯಾಯ. ಇದನ್ನು ದಯಮಾಡಿ ಈ ಆದೇಶವನ್ನು ನಿಲ್ಲಿಸಬೇಕು. ನಾನು ಹೇಳಿದಿಲ್ಲ, ಈ ಆದೇಶ ಜಾರಿ ಮಾಡುವಾಗ ಮುಸ್ಲಿಮ್ಸ್, ಚರ್ಚ್, ಜೈನ್ಸ್ ಅವರಿಗೆ ಸಹ ಇದನ್ನು ಓಪನ್ ಮಾಡುವಂಥ ಆದೇಶವನ್ನು ಕೊಡಬೇಕು ನಾನು ನಿಮ್ಮ ಹತ್ರ ಕೇಳಿಕೊಳ್ತೇನೆ. ಅದು ಬಿಟ್ಟು ಒಂದೇ ಜಾತಿಗೆ ಮಾಡುವಂಥದ್ದು ಆಘಾತಕಾರಿಯಾಗಿದೆ. ಆಗ ಎಲ್ಲ ಧರ್ಮದದ್ದು ಅದರದೇ ಹಿಂದೂ ಸೇರಿ ಒಟ್ಟಾಗಿ ನಿಮ್ಮ ಹತ್ರ ಬಂದರೆ ನೀವು ಭಾಳ ಕಷ್ಟದಲ್ಲಿ ಬೀಳ್ತೀರಿ. ಭಾಳ ಕಷ್ಟ ಅಂದರೆ ನೀವು ಅದನ್ನು ತಪ್ಪಿಸುವಾಗಿರಲಿಲ್ಲ. ಆದ್ದರಿಂದ ನಾನು ಇನ್ನೊಮ್ಮೆ ಎಲ್ಲ ಜನಾಂಗದವರ ಪರವಾಗಿ ನಾನೊಂದು ಮಾಜಿ ವಿಧಾನ ಪರಿಷತ್ ಸದಸ್ಯ, ಮೈನಾರಿಟಿ ಕಮಿಷನ್ ಚೇರ್ಮನ್ ಆಗಿ ಇವತ್ತು ಮುಸ್ಲಿಂ ಸೆಂಟ್ರಲ್ ಕಮಿಟಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಅಧ್ಯಕ್ಷನಾಗಿ ಇದನ್ನು ನನ್ನ ಹತ್ರ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ, ವಿನಂತಿಸುತ್ತಾ ಇದ್ದೇನೆ. ಇದನ್ನು ನಾವು ಪರಿಗಣಿಸದೆ ಮುಂದಕ್ಕೆ ಹೋಗುವಂದರೆ ಮುಂದಿನ ಆ ಪರಿಸ್ಥಿತಿ ಏನಾಗಬಹುದೆಂದು ನಾನು ಹೇಳಲಿಕ್ಕೆ ಬಯಸುವುದಿಲ್ಲ. ಆದರೆ ಒಂದು ವಾರ್ನಿಂಗ್ ಕೊಡ್ತೇನೆ, ಭಾಳ ತಪ್ಪ ಮಾಡ್ತೀವಿ, ಭಾಳ ಕಷ್ಟ ಆದೀತು. ಎಲ್ಲರೂ ಎದ್ದು ಬಿಟ್ಟರೆ ನೀವು ಏನು ಮಾಡುವಾಗಿಲ್ಲ. ಆದ್ದರಿಂದ ಜಾಗೃತ ಆಗಿರಿ. ಇದನ್ನು ಕೂಡಲೇ ಈ ಆದೇಶದ ಒಟ್ಟಿಗೆ ಇದನ್ನು ಸಹ ಕೊಡಬೇಕು ನಾನು ಅತಿ ವಿಮ್ರದಿಂದ ಕೇಳಿಕೊಳ್ತಾ ಇದ್ದೇನೆ. ಈಗ ದೇವರು ಒಂದೇ, ಆರಾಧನೆ ಎಲ್ಲ ದೇವರು ಒಬ್ಬನೇ, ಆರಾಧನೆ ಎಲ್ಲ ಮಾಡ್ತಾರೆ. ಇವತ್ತು ನಾವು ರಂಜಾನಿಗೆ 30 ದಿವಸ ಸರ್ಕಾರದ ಆದೇಶ ಹೇಳಿದರೆ ಮಸೀದಿಗೆ ಹೋಗಬಾರ್ದು, ಮಸೀದಿಯಲ್ಲಿ ನಾವು ಅತಿ ಮುಖ್ಯವಾಗಿ ಜುಮಾ ಮಸ್ಜಿದಿಗೆ ಹೋಗಬಾರ್ದು. ಈ ನಮ್ಮದು ಈದುಲ್ ಫಿತ್ರ್ ಇದೆಲ್ಲ ಹಬ್ಬ, ಅದನ್ನು ಆದಿತ್ಯವಾರ ಕಂಪ್ಲೀಟ್ ಕರ್ಫ್ಯೂ ಹೇಳಿ ಮಾಡಬಾರ್ದು ಹೇಳಿದೆ. ಇದನ್ನು ನಾವು ನಮ್ಮ ಕಾಜಿಗಳು, ನಾನು ಮುಸ್ಲಿಂ ಸೆಂಟ್ರಲ್ ಕಮಿಟಿ ಅಧ್ಯಕ್ಷನಾಗಿ ಸಹ ಹೇಳಿದ್ದೇನೆ, ಪ್ರತಿ ಮಸೂದೆ ಇದನ್ನು ನಾವು ಪಾಪ ನೀವು ಹೊರಗೆ ಬರಬಾರ್ದು, ಅವರು ಸರ್ಕಾರ ಆದೇಶವನ್ನು ಪಾಲಿಸಿ ಎಂದು ನಾವು ಹೇಳಿದ್ದೇವೆ. ಅದರಂತೆ ನಮ್ಮ ಮುಸ್ಲಿಂ ಧರ್ಮದ ಪ್ರತಿಯೊಂದು ಮಸೀದಿಗಳಲ್ಲಿ ಜನರು ಅದೇ ಪ್ರಕಾರ ಕಾಪಾಡಿದ್ದಾರೆ. ಯಾರೂ ಅದನ್ನು ಇದು ಮಾಡಲಿಲ್ಲ. ಮನೆ ಒಳಗನೆ ಪ್ರಾರ್ಥನೆ ಎಲ್ಲ ಮಾಡಿಕೊಂಡು ನಾವು ಬಂದೆ. ಹಾಗೆ 2-3 ದಿವಸ ಆಗಾಗಲೇ ದೇವಸ್ಥಾನಕ್ಕೆ ಎಲ್ಲ ಹೋಗುವುದೆಂಬ ಆದೇಶ ಕೊಟ್ಟದ್ದು ಎಷ್ಟು ಸರಿಯದು, ಎಷ್ಟು ಸರಿ, ಎಷ್ಟು ತಪ್ಪು ಕೇಳಿದ ಇಡೀ ಹಿಂದೂಸ್ತಾನದ ಜನರು ಅದನ್ನು ಇವತ್ತು ಜವಾಬನ್ನು ಕೊಡಬೇಕಾಗಿದೆ ಅಲ್ಲ ಸರ್ಕಾರ. ಒಂದು ವೇಳೆ ಇದ್ದರೆ ಜೂನ್ 1ಕ್ಕೆ ತಾವು ಮಾಡೋದಾದರೆ ಎಲ್ರಿಗೂ ಮಾಡಿ, ಮಸೀದಿ, ಚರ್ಚ್, ಗುಡಿ ಎಂತ ಮಾಡಿ, ಎಲ್ರಿಗೂ ಒಟ್ಟಿಗೆ ಮಾಡಿ. ಹಿಂದೂಸ್ತಾನದಲ್ಲಿ ಪ್ರತಿಯೊಬ್ಬರು ದೇವಸ್ಥಾನ, ಚರ್ಚ್ ಇದಕ್ಕೆಲ್ಲ ಹೋಗಲೇ ದೇವರ ಆರಾಧನೆ ಮಾಡಬೇಕು, ಮಾಡಿ. ಅದು ಮಾಡಿದೆ ಅದಕ್ಕೆ. ಆದರೂ ಇಂಥ ಸಮಯದಲ್ಲಿ ಈ ಕೊರೋನಾದ ಇದರಲ್ಲಿ ಸಾಯ್ತಾ ಇದ್ದಾರೆ ಜನರು, ಲಕ್ಷಗಟ್ಟಲೆ 1000 ಜನರು ಸಾಯ್ತಾ ಇದೆ. ಮಂಗಳೂರಿನಲ್ಲಿ ಸಾಕ್ತಾರೆ. ಇದನ್ನು ಒಂದು ಅರ್ಥ ಏನಾಗ್ತದೆ ಹೇಳಿದರೆ, ಹಿಂದೂಗಳು ಸಾಯೋದಿಲ್ಲ ನಿಮ್ಮ ಅರ್ಥದಲ್ಲಿ. ನೀವು ಹೇಳಬೇಕು,
ಬಾಕಿಯವರು ಸಾಯಬೇಕು ಎಂಬ ಆದೇಶ ತಾವು ಕೊಡ್ತಾ ಇದ್ದೀನಿ ನಾನು ನಂಬ್ತೇನೆ. ಹೇಗೆ ಈ ಕೊರೋನಾದ ಕಾರಣದಿಂದ ಕೊಡುವಂಥದ್ದು, ನಾನು ಅದು ಬಯಸ್ತೇನೆ. ಅಂಥ ಇದನ್ನು ಮಾಡಲಿಕ್ಕೆ ಹೋಗಬೇಡಿ, ದಯಮಾಡಿ ಹೋಗಬೇಡಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ನಾನು ಇವತ್ತು ಒಂದು ಹೇಳ್ತೇನೆ, ನನಗೆ ಅರ್ಥ ಆಗೋದಿಲ್ಲ, ಇಷ್ಟು ಡೇಂಜರಸ್ ಪೊಸಿಷನ್ ಇಂಡಿಯಾ ಇದೆ, ಜನರು ಸಾಯ್ತಾ ಇದ್ದಾರೆ, ಹೆಂಗಸರು ಗರ್ಭಿಣಿಯವರು ಏನೆಲ್ಲ ಆಗ್ತಾಯಿದೆ. ಇಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಅವರಂಥ ಮನುಷ್ಯ ಅಲ್ಲ, ಆ ಮನುಷ್ಯ ಭಾಳ ಒಳ್ಳೆ ಮನುಷ್ಯ, ನನಗೆ ಗೊತ್ತಿದೆ. ಅವರು ಮುಸ್ಲಿಮ್ಸ್ ಅದನ್ನು ಹೇಳಿದ್ದಾರೆ, ಮೊನ್ನೆ ಹೇಳಿದ್ದಾರೆ ನಾನು. ಆದರೆ ಅವರ ಸರ್ಕಾರದಲ್ಲೋ ಉಸ್ತುವಾರಿ ಸಚಿವರಾದ ಮಾನ್ಯ ಪೂಜಾರಿ ಅವರು, ಕೋಟಾ ಶ್ರೀನಿವಾಸ ಪೂಜಾರಿ ಅವರೇ, ನಿಮಗೆ ದಕ್ಷಿಣ ಕನ್ನಡದಲ್ಲಿರೋ ಮುಸಲ್ಮಾನರು ಯಾರು ಹೇಳಿ ಗೊತ್ತಿಲ್ವಾ? ನೀವು ಇರೋ ಏರಿಯಾದಲ್ಲಿ ಮುಸಲ್ಮಾನರು ಇಲ್ವಾ? ನೀವು ಮುಸಲ್ಮಾನರ ಹತ್ರ ಹೋಗಿಕೊಂತ ಇಲ್ವಾ? ಯಾಕೆ ಈ ಆದೇಶವನ್ನು ತಾವು ಕೊಟ್ಟಿದ್ದೀರಿ ಹೇಳಿ? ಯಾವ ಧರ್ಮದಲ್ಲಿದೆ? ನಿಮ್ಮ ಧರ್ಮಕ್ಕೆ ಮಾತ್ರವಾ? ನಿಮ್ಮ ದೇವಸ್ಥಾನಕ್ಕೆ ಮಾತ್ರವಾ? ಇಲ್ಲಿ ಗೋಕರ್ಣನಾಥ ಟೆಂಪಲ್ ಇದೆ, ಇಲ್ಲಿ ಮಸೀದಿ, ಇಲ್ಲಿ ಚರ್ಚ್ ಇದೆ. ಆ ದೇವಸ್ಥಾನದಲ್ಲಿ ಮುಸ್ಲಿಂ ಕ್ರಿಶ್ಚಿಯನ್ ಇಲ್ಲ, ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಇಂಥ ಧರ್ಮದಲ್ಲಿ ಬಿಲ್ಲವ ಸಮಾಜ ಗೋಕರ್ಣನಾಥ ದೇವಸ್ಥಾನದ ಒಂದು ಇದಾಗಿ ನೀವು ಇದು ಮಾಡಿದ ಮಹಾ ತಪ್ಪು. ನೀವು ನಮ್ಮಿಂದ ದೇವರಿಗೆ ಮಾಡಿದ ದ್ರೋಹ ಇದು. ಇದನ್ನು ಸರಿ ಮಾಡಬೇಕಾದ್ರೆ ನೀವು ಇವತ್ತೇ ನಾನು ಹೇಳ್ತೇನೆ, ನಿಮಗೆ ಆದೇಶವನ್ನು ಕೊಡ್ತಾ ಇದ್ದೇನೆ, ಹೇಳ್ತಾ ಇದ್ದೇನೆ, ನೀವು ಮಾಡೋದಾದರೆ ಎಲ್ಲ ಧರ್ಮದವರಿಗೆ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೇರಿ ಆದೇಶವನ್ನು ಕೊಡಿ. ಅದು ಒಂದು ಕೊಡುವುದೇ ನಾಳೆ ಏನಾದೀತು ಎಂದು ಹೇಳಲಿಕ್ಕೆ ನಾನು ಬಯಸೋದಿಲ್ಲ. ಭಾಳ ಡೇಂಜರ್ ಆದೀತು, ಕಷ್ಟ ಆದೀತು, ಇಲ್ಲಿ ಬರೀಕೆ ನಡಲಿಕ್ಕೆ ಹೋಗ್ಲಿಕ್ಕೆ ಕಷ್ಟ ಆದೀತು, ಜಾಗ್ರತೆ ತಗೊಳ್ಳಿ ಅಷ್ಟೇ. ಅಲ್ಲ, ಈ ಆದೇಶವನ್ನು ಮಾಡದೆ ಅವದನ್ನು ಜಾರಿ ಮಾಡಿದರೆ ಆವಾಗ ಎಲ್ಲ ಕಮ್ಯುನಿಟಿ ಅದರ್ ದೆನ್ ಹಿಂದೂಸ್ ಏನು ಮಾಡಬೇಕು ಅಂದರೆ ನಾವೆಲ್ಲ ಸೇರಿ ಅದನ್ನು ಏನು ಮಾಡಬೇಕು ವಿಚಾರ ತೆಗೆದುಕೊಳ್ಳೋಣ. ಇನ್ನು ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ಕನ್ನಡ ಮುಸ್ಲಿಂ ಒಕ್ಕೂಟದ ಅಧ್ಯಕ್ಷ ಮಾಜಿ ಮೇಯರ್ ಕೆ ಅಶ್ರಫ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೇವಸ್ಥಾನಗಳನ್ನು ತೆರೆಯುವಂತಹ ವಿಚಾರಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ಆದರೆ ಜೂನ್ 1ರಿಂದ ಮಸೀದಿಗಳನ್ನ ತೆರೆಯುವುದಕ್ಕೆ ಕೂಡ ಅವಕಾಶಗಳನ್ನ ಮಾಡಿಕೊಡಬೇಕು ಎನ್ನುವಂತಹ ಆಗ್ರಹವನ್ನ ಅವರು ಮಾಡಿದ್ದಾರೆ. ಇನ್ನು ಜೂನ್ 1ರಿಂದ ಮಸೀದಿಗಳನ್ನ ತೆರೆಯಲು ಅವಕಾಶವನ್ನ ಮಾಡಿಕೊಡಬೇಕು, ಈ ನಿಟ್ಟಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಕೂಡ ಬರೆದಿದ್ದೇವೆ. ಈ ಬಗ್ಗೆ ಸಮುದಾಯದ ಮುಖಂಡರ ಜೊತೆಗೂ ಕೂಡ ಮಾತನಾಡಿದ್ದೇವೆ. ಅಂದ್ರೆ ನಾವು ಗಮನಿಸಿದ್ರೆ ದೇಶದಲ್ಲಿ ಈಗ ಮೇ 31ರವರೆಗೂ ಕೂಡ ಲಾಕ್ಡೌನ್ ಜಾರಿಯಲ್ಲಿದೆ. 31ರ ಬಳಿಕದ ಪರಿಸ್ಥಿತಿ ಏನು ಅನ್ನುವಂಥದ್ರ ಬಗ್ಗೆ ನಮಗೆ ಇನ್ನೂ ಕೂಡ ಖಚಿತತೆ ಇಲ್ಲ. ಅಂದ್ರೆ ಲಾಕ್ಡೌನ್ ಮುಂದುವರಿಯುತ್ತೋ ತೆರವಾಗುತ್ತೋ ಅನ್ನುವಂಥದ್ರ ಬಗ್ಗೆ ನಮಗೆ ಇನ್ನೂ ಕೂಡ ಗೊತ್ತಿಲ್ಲ. ಈ ನಡುವೆ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ಒಂದು ನಿರ್ಧಾರ ಏನಿದೆ ಇದು ಗೊಂದಲಕ್ಕೆ ಕಾರಣವಾಗಿದೆ ಎನ್ನುವಂತಹ ಮಾತುಗಳನ್ನ ಕೆ ಅಶ್ರಫ್ ಅವರು ಹೇಳಿದ್ದಾರೆ. ಒಂದು ಮಾಧ್ಯಮ ಮೂಲಕ ನಮ್ಮ ಮುಜರಾ ಇಲಾಖೆ ಸಚಿವರಾಗಿರುವಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಒಂದು ಹೇಳಿಕೆಯನ್ನು ನಾವು ಕೇಳಿದ್ದೇವೆ. ಜೂನ್ 1 ತಾರೀಕಿಗೆ ದೇವಸ್ಥಾನಗಳನ್ನು ಓಪನ್ ಮಾಡಲಿಕ್ಕೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಭೇಟಿ ಮಾಡಿಕೊಂಡು ಬಂದು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇವಸ್ಥಾನ ಓಪನ್ ಮಾಡಲಿಕ್ಕೆ ನಮ್ಮದು ಯಾವುದು ಕೂಡ ವಿರೋಧ ಇಲ್ಲ. ಆದರೆ ನಾವು ಹೇಳುವುದಂತ ಹೇಳಿದರೆ, ಒಂದು ಕರ್ನಾಟಕ ಸರ್ಕಾರ ಏನು ಆದೇಶ ಮಾಡಿದೆ, ಅದರಲ್ಲಿ ದೇಶದ ಸರ್ಕಾರ ಈ ಒಂದು ಕೊರೋನಾ ಏನು ರೋಗಗಳಿದೆ ಅದರ ಮಧ್ಯದಲ್ಲಿ ನಮಗೆ ಒಂದು ಲಾಕ್ಡೌನ್ ಆದೇಶ ಮೇಲೆಗೆ ನಾವೆಲ್ಲ ಧಾರ್ಮಿಕ ಕೇಂದ್ರಗಳು ಪ್ರತಿಯೊಂದು ಧರ್ಮದ ಹಿಂದೂ ಆಗಲಿ ಮುಸಲ್ಮಾನ ಕ್ರಿಶ್ಚಿಯನ್ ಪ್ರತಿಯೊಂದು ಧಾರ್ಮಿಕ ಕೇಂದ್ರ ನಾವು ಲಾಕ್ಡೌನ್ ಮೂಲಕ ಅದನ್ನು ಬಂದ್ ಮಾಡಿ ಇಟ್ಟಿದ್ದೇವೆ. ಇವತ್ತು ಜೂನ್ 1 ತಾರೀಕಿಗೆ ಬರೀ ದೇವಸ್ಥಾನ ಓಪನ್ ಅಂತ ಹೇಳಿದರೆ ಅದೇ ತುಂಬ ನಮಗೆ ನೋವು ಉಂಟಾಗಿದೆ. ಅದು ತೀವ್ರವಾಗಿ ಖೇದಕ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಆದ್ದರಿಂದ ನಾವು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಲೆಟರ್ ಬರೆದಿದ್ದೇವೆ, ಒಂದು ಪತ್ರವನ್ನು ಬರೆದಿದ್ದೇವೆ. ನಮಗೆ ಕೂಡ ಮಸ್ಜಿದ್ ಓಪನ್ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು ಎಂಬ ಒಂದು ಬೇಡಿಕೆಯನ್ನು ಇಟ್ಟಿದ್ದೇವೆ. ಅದಲ್ಲದೆ ಪ್ರಮುಖ ಮುಸ್ಲಿಂ ನಾಯಕರುಗಳು ಅವರ ಹತ್ರ ಕೂಡ ಫೋನ್ ಮೂಲಕ ನಾನು ಮಾತಾಡಿದ್ದೇನೆ. CM ಇಬ್ರಾಹಿಂ ಆಗಲಿ, ಸಲೀಂ ಅಹಮದ್ ಆಗಲಿ, ಎನ್ ಆರಿಸ್ ಆಗಲಿ ಮತ್ತು ಜಮೀರ್ ಅಹಮದ್ ಆಗಲಿ, UT ಖಾದರ್ ಆಗಲಿ ಮತ್ತು ಅಲ್ಪಸಂಖ್ಯಾತರ ಮುಖಂಡರಾಗಿರುವಂಥ ನಮ್ಮ ಐವನ್ ಡಿಸೋಜರ್ MLC ಅವ್ರ ಹತ್ರ ಫೋನ್ ಮುಖಾಂತರ ಮಾತಾಡಿದ್ದೇವೆ. ತಾವೆಲ್ಲರೂ ಕೂಡ ಏನು ಕೋಟಾ ಶ್ರೀನಿವಾಸ ಪೂಜಾರಿ ಸಚಿವರು
ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಅದರಲ್ಲಿ ಕೂಡ ಹೇಳಿದ್ದಾರೆ, ಯಾಕಂದರೆ ಮಸ್ಜಿದ್ ಮತ್ತು ಚರ್ಚ್ಗಳು ಅದು ಸದ್ಯಕ್ಕೆ ಈಗ ಇಲ್ಲ ಅಂತ ಹೇಳ್ಕೊಂಡು. ಹಾಗಿರುವಾಗ ಇನ್ನೊಂದು ಮಾತು ಕೂಡ ಅವರು ಹೇಳಿದ್ದಾರೆ, ಅದು ನನ್ನ ವ್ಯಾಪ್ತಿಗೆ ಬರುವುದಿಲ್ಲ, ನನ್ನ ವ್ಯಾಪ್ತಿಯಲ್ಲಿ ಬರೋದು ಬರೀ ದೇವಸ್ಥಾನಗಳು ಮಾತ್ರ ಮುಜರಾಯಿ ಇಲಾಖೆಯಲ್ಲಿ. ಅದು ಅವರ ನಾಯಕತ್ವದಲ್ಲಿ ಯಾರು ಅಲ್ಪಸಂಖ್ಯಾತರ ಏನು ಸಚಿವರು ಹೇಳಿದ್ದಾರೆ ಅವರಿಗೆ ಒತ್ತಡ ಹಾಕಲಿ ಅಂತ ಹೇಳಿಕೊಂಡಿದ್ದಾರೆ. ಆದ್ದರಿಂದ ಅಲ್ಪಸಂಖ್ಯಾತರ ಖಾತೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಯ ಕೈಯಲ್ಲಿದೆ. ಆದ್ದರಿಂದ ಅವರಿಗೆ ಪತ್ರ ಬರೆದು ನಾವು ಕೇಳಿಕೊಂಡಿದ್ದೇವೆ. ಇವತ್ತು ಜೂನ್ ನಮ್ಮ ಮೇ 31 ತನಕ ಲಾಕ್ಡೌನ್ ಕೇಂದ್ರದ ಪ್ರಧಾನ ಮಂತ್ರಿಯವರು ಏನು ಲಾಕ್ಡೌನ್ ಆದೇಶವನ್ನು ಕೊಟ್ಟಿದ್ದಾರೆ. 31 ತಾರೀಕಿನ ನಂತರ ಇನ್ನು ಅವರು ಈ ಲಾಕ್ಡೌನ್ ಅನ್ನು ಮುಂದುವರಿಸ್ತಾರೋ ಇಲ್ಲವೋ ಅದು ಇನ್ನೂ ಕೂಡ ಗೊತ್ತಾಗಬೇಕಷ್ಟೇ. ಅದರ ಮಧ್ಯದಲ್ಲಿ ಇವರು ಈ ಒಂದು ಹೇಳಿಕೆ ಕೊಟ್ಟು ನಮ್ಮ ಮಧ್ಯದಲ್ಲಿ ಒಂದು ಗೊಂದಲವನ್ನು ಸೃಷ್ಟಿಸಿದ್ದಾರೆ. ಅದು ಇನ್ನು 31 ತಾರೀಕಿನ ನಂತರ ಏನು ಲಾಕ್ಡೌನ್ ಇನ್ನು 10 ದಿವಸ 15 ದಿವಸ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿ ತೊಡಗಿಸಿಕೊಂಡಿರುವ ಮಂಜೇಶ್ವರ ಸಮೀಪದ ಕಣ್ವತೀರ್ಥ ಫ್ರೆಂಡ್ಸ್ ಸರ್ಕಲ್ ವತಿಯಿಂದ ಮಳೆಗಾಲಕ್ಕೆ ಪೂರ್ವ ಸಿದ್ಧತೆ ಎನ್ನುವ ಹಾಗೆ ಕಣ್ವತೀರ್ಥದ ಮೂಲಕ ಹಾದು ಹೋಗುವಂತಹ ತೋಡನ್ನ ಸ್ವಚ್ಛ ಮಾಡಲಾಯಿತು. ಈ ನೀರು ಹರಿದು ಹೋಗುವಂತಹ ಪ್ರದೇಶವನ್ನ ಕಳೆದ ಹಲವಾರು ವರ್ಷಗಳಿಂದ ಸ್ವಚ್ಛಗೊಳಿಸದೆ ಮಂಜೇಶ್ವರ ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯವನ್ನ ತೋರ್ತಾ ಇತ್ತು. ಇದನ್ನ ಮನಗಂಡಂತಹ ಕಣ್ವತೀರ್ಥ ಫ್ರೆಂಡ್ಸ್ ಸರ್ಕಲ್ ತೋಡನ್ನ ಸ್ವಚ್ಛಗೊಳಿಸಲು ಮುಂದಾಗಿದೆ. ಇನ್ನು JCBಯನ್ನ ಬಳಕೆ ಮಾಡಿಕೊಂಡು ತೋಡನ್ನು ಸ್ವಚ್ಛ ಮಾಡಲಾಗಿದೆ. ಈ ಒಂದು ವಿಚಾರ ಕಣ್ವತೀರ್ಥದ ಕೃಷಿಕರ ಪ್ರಶಂಸೆಗೆ ಪಾತ್ರವಾಗಿದೆ. ಮಾತ್ರ ಅಲ್ಲ, ಇತರರಿಗೂ ಕೂಡ ಮಾದರಿಯಾಗಿದೆ. ಕಣ್ವತೀರ್ಥ ಫ್ರೆಂಡ್ಸ್ ಸರ್ಕಲ್ ಅಧ್ಯಕ್ಷ ದಿನಕರ್, ಸದಸ್ಯರಾದ ನಿರಂಜನ್ ಕಣ್ವತೀರ್ಥ, ಕೇರಳ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ಈಶ್ವರ್, ತಾರನಾಥ, ಉದಯ್ ಕುಮಾರ್, ಕರುಣಾಕರ್ ಟಿ ಮೊದಲಾದವರ ನೇತೃತ್ವದಲ್ಲಿ ಈ ಒಂದು ಕೆಲಸ ನಡೆದಿದ್ದು, ಇದಕ್ಕೆ ವಾಮನಕ್ಕೆ, ಕರುಣಾಕರ ವಿ, ಕೇಶವಕ್ಕೆ ಹಾಗೂ ಆಂಜನೇಯ ಕ್ಲಬ್ ಸದಸ್ಯ ಕಿರಣ್ ಮೊದಲಾದವರು ಸಹಕಾರವನ್ನ ಕೊಟ್ಟಿದ್ದಾರೆ. ಇದಿಷ್ಟು ಮಧ್ಯಾಹ್ನದ ಸುದ್ದಿ. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.